ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ದೇವಸ್ಥಾನ ಅಂದ ತಕ್ಷಣ ನಮಗೆ ನೆನಪಾಗೋದು ಹಾಲು, ಜೇನುತುಪ್ಪ ಅಥವಾ ಎಳನೀರಿನ ಅಭಿಷೇಕ. ಆದ್ರೆ ನೀವು ಎಂದಾದರೂ ಸರಾಯಿಯನ್ನೇ ತೀರ್ಥವಾಗಿ ಕೊಡೋ ದೇವಸ್ಥಾನ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ? ಹೌದು, ವಿಜಯಪುರ ಜಿಲ್ಲೆಯ ಈ ಪುಣ್ಯಕ್ಷೇತ್ರದಲ್ಲಿ ದೇವರಿಗೆ ನೈವೇದ್ಯವಾಗೋದು ಹೂವು ಹಣ್ಣಲ್ಲ, ಬದಲಾಗಿ ದುಬಾರಿ ಬ್ರ್ಯಾಂಡ್ಗಳ ಮದ್ಯ ಅಥವಾ ಸರಾಯಿ. ವಿಜಯಪುರ ಜಿಲ್ಲೆಯ ಬಬಲಾದಿ ಸದಾಶಿವ ಮುತ್ಯಾನ ಜಾತ್ರೆಯಲ್ಲಿ ನಡೆಯೋ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ನೀವು ಶಾಕ್ ಮೇಲೆ ಶಾಕ್ ಆಗೋದು ಸಹಜವೇ. ಪ್ರತಿ ವರ್ಷ ಶಿವರಾತ್ರಿ ನಂತರ ನಡೆಯೋ ಜಾತ್ರೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತು ದೇವರಿಗೆ ವಿಸ್ಕಿ, ರಮ್, ಕಾಸ್ಟ್ಲಿ ಸ್ಕಾಚ್ ಗಳನ್ನೇ ಇಲ್ಲಿ ಸಮರ್ಪಿಸುತ್ತಾರೆ. ಕೇವಲ ಅರ್ಪಿಸೋದು ಅಷ್ಟೇ ಅಲ್ಲ, ದೇವರಿಗೆ ನೈವೇದ್ಯ ಮಾಡಿದ ಬಳಿಕ ಇದೇ ಮದ್ಯವನ್ನ ಭಕ್ತರಿಗೆ ತೀರ್ಥ ರೂಪದಲ್ಲಿ ಕೂಡ ಇಲ್ಲಿ ಹಂಚಲಾಗುತ್ತದೆ. ಇಲ್ಲಿ ಬರೋ ಸಾವಿರಾರು ಭಕ್ತರು ಇದನ್ನೇ ಪರಮ ಪವಿತ್ರವಾದ ಪ್ರಸಾದ ಅಂತ ಕೂಡ ಸ್ವೀಕರಿಸುತ್ತಾರೆ. ಹಾಗಾದ್ರೆ ಈ ವಿಚಿತ್ರ ಸಂಪ್ರದಾಯದ ಹಿಂದಿರೋ ಗುಟ್ಟೇನು? ಆ ಗ್ರಾಮದ ಸದಾಶಿವ ಮುತ್ಯಾನ ಮಹಿಮೆ ಎಂಥದ್ದು? ಈ ರೋಚಕ ಕಥೆಯನ್ನ ಪೂರ್ತಿಯಾಗಿ ತಿಳಿಯಲು ಈ ವಿಡಿಯೋನ ನೀವು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಬಬಲಾದಿ ಮಠದ ಭವಿಷ್ಯವಾಣಿ ಇಲ್ಲಿ ನುಡಿದರೆ ಅದು ನಡೆದೇ ತಿರುತ್ತದೆ. ಇದೇ ಕಾರಣ ಅವರನ್ನ ಕರ್ನಾಟಕದ ನಾಸ್ಟ್ರಾಡಾಮ್ ಎಂದು ಕೂಡ ಕರೆಯುತ್ತಾರೆ. ಇದು ಕೇವಲ ಮಠವಲ್ಲ, ಇದೊಂದು ಪವಾಡಗಳ ಗಣಿ. ಇಲ್ಲಿ ನುಡಿಯುವ ಭವಿಷ್ಯ ಕರಿಕಲ್ಲಿನ ಮೇಲೆ ಬಿಳಿಗೆರೆ ಎಳೆದಂತೆ ಸತ್ಯವಾಗುತ್ತದೆ. ಅಚ್ಚರಿಯ ವಿಷಯವೇನೆಂದರೆ, ನೂರಾರು ವರ್ಷಗಳ ಹಿಂದೆ ಇಲ್ಲಿ ರೈಲು ಮತ್ತು ರೇಡಿಯೋ ಬರುತ್ತದೆ ಅಂತ ಬರೆದಿಡಲಾಗಿತ್ತು. ವಿಜಯಪುರದ ಬಬಲಾದಿ ಮಠದ ಈ ರಹಸ್ಯವನ್ನ ಕೇಳಿದರೆ ನೀವು ಬೆರಗಾಗೋದು ಗ್ಯಾರಂಟಿನೇ ಸರಿ ಸ್ನೇಹಿತರೆ. ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿರುವ ಬಬಲಾದಿ ಮಠವು ಸುಮಾರು 400 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಕೂಡ ಹೊಂದಿದೆ. ಇಲ್ಲಿನ ಮೂಲ ಪುರುಷರಾದಂತಹ ಚಿಕ್ಕಪ್ಪಯ್ಯನವರು ಮತ್ತು ಸದಾಶಿವ ಮುತ್ಯ ಅವರು ಚಂದ್ರಗಿರಿ ದೇವಿಯ ಪರಮ ಆರಾಧಕರು. ಈ ಮಠದಲ್ಲಿ ಒಟ್ಟು 10 ಸಿದ್ಧಿ ಪುರುಷಗಳ ಗದ್ದುಗಳಿವೆ. ಇವರು ಸಾಮಾನ್ಯ ಸಾಧುಗಳಲ್ಲ, ಇವರು ತ್ರಿಕಾಲ ಜ್ಞಾನಿಗಳು. ಅಂದು ಅವರು ವಾಸವಾಗಿದ್ದ ಜಾಗದಲ್ಲಿ ಹಾವು, ಮುಂಗಸಿ, ಇಲಿ, ಬೆಕ್ಕುಗಳ ವೈರತ್ವ ಮರೆತು ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಅದು ಆ ಸತ್ಪುರುಷರ ತಪೋಶಕ್ತಿಯ ಪ್ರಭಾವ ಅಂತಾನೆ ಹೇಳಬಹುದು. ಬಬಲಾದಿ ಮಠ ಜಗತ್ತಿನ ಗಮನ ಸೆಳೆದಿರುವುದೇ ಇಲ್ಲಿನ ಕಾಲಜ್ಞಾನದಿಂದ. ಪ್ರತಿ ವರ್ಷ ಮಹಾಶಿವರಾತ್ರಿಯ ಅಮಾವಾಸ್ಯೆ ಎಂದು ಇಲ್ಲಿ ಭವಿಷ್ಯವನ್ನ ನುಡಿಯಲಾಗುತ್ತದೆ. ಮಳೆ, ಬೆಳೆ, ಜಾಗತಿಕ ಯುದ್ಧಗಳು ಅಥವಾ ಪ್ರಕೃತಿಯ ವಿಕೋಪ ಬಗ್ಗೆ ಇಲ್ಲಿ ನುಡಿಯುವ ಮಾತುಗಳು ಎಂದಿಗೂ ಸುಳ್ಳಾಗಿಲ್ಲ. ಬ್ರಿಟಿಷರ ಕಾಲಕ್ಕೂ ಮುನ್ನವೇ ಹಳಿಗಳ ಮೇಲೆ ಗಾಡಿ ಓಡಾಡುತ್ತದೆ ಅಂದರೆ ರೈಲು, ಮತ್ತು ಗಾಳಿಯಲ್ಲಿ ಮಾತು ಕೇಳುತ್ತದೆ ಅಂದರೆ ರೇಡಿಯೋ ಅಂತ ಇಲ್ಲಿನ ಸಿದ್ಧಿ ಪುರುಷರು ಭವಿಷ್ಯವನ್ನ ನುಡಿದಿದ್ದರು. ಇಂದಿಗೂ ಕೃಷ್ಣಾ ನದಿಯಿಂದ ಮಠಕ್ಕೆ ಬರುವಾಗ ದಾರಿಯುದ್ದಕ್ಕೂ ಭವಿಷ್ಯವಾಣಿಗಳನ್ನ ಘೋಷಿಸಲಾಗುತ್ತದೆ. ಇದನ್ನು ಕೇಳಲು ಲಕ್ಷಾಂತರ ಭಕ್ತರು ಇಲ್ಲಿ ಸಾಲುಗಟ್ಟೆ ನಿಲ್ಲುತ್ತಾರೆ. ಆದ್ರೆ ಇಲ್ಲೊಂದು ವಿಚಿತ್ರ ಸಂಪ್ರದಾಯ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಹೌದು, ಸಾಮಾನ್ಯವಾಗಿ ದೇವಸ್ಥಾನ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಹಾಲು, ಜೇನುತುಪ್ಪ ಅಥವಾ ಹಣ್ಣು ಹಂಪಲದ ನೈವೇದ್ಯ. ಆದ್ರೆ ವಿಜಯಪುರದ ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುವ ಪದ್ಧತಿ ಕೇಳಿದ್ರೆ ನೀವು ಬೆಚ್ಚಿ ಬೀಳುತ್ತೀರಾ. ಇಲ್ಲಿ ಗದ್ದುಗೆಗೆ ಮದ್ಯವನ್ನೇ ಅಂದ್ರೆ ಹೆಂಡವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಭಕ್ತರು ಯಾವುದೇ ಕೋರಿಕೆ ಈಡೇರಬೇಕಾದರೆ ಇಲ್ಲಿನ ಸದಾಶಿವನಿಗೆ ಮದ್ಯವನ್ನ ಅರ್ಪಿಸುವುದಾಗಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಅದರಂತೆ ತಮ್ಮ ಬೇಡಿಕೆ ಈಡೇರಿದ ನಂತರ ಮದ್ಯವನ್ನ ನೈವೇದ್ಯವಾಗಿ ದೇವರಿಗೆ ಇಲ್ಲಿ ಅರ್ಪಿಸುತ್ತಾರೆ. ಇದನ್ನ ಕೇಳಿ ಇದೇನಿದು ವಿಚಿತ್ರ ಅಂದುಕೊಳ್ಳಬೇಡಿ. ಇದರ ಹಿಂದೆ ಬ್ರಿಟಿಷರನ್ನೇ ನಡುಗಿಸಿದ ಒಂದು ರಣರೋಚಕ ಇತಿಹಾಸ ಕೂಡ ಇದೆ. ಹಿಂದೆ ಭಾರತ ಬ್ರಿಟಿಷರ ಗುಲಾಮಗಿರಿಯಲ್ಲಿದ್ದ ಕಾಲ ಅದು. ಆಗಿನ ಒಬ್ಬ ಉನ್ನತ ಬ್ರಿಟಿಷ್ ಅಧಿಕಾರಿ ಬಬಲಾದಿ ಮಠದಲ್ಲಿ ನಡೆಯುತ್ತಿದ್ದ ಈ ಮದ್ಯ ನೈವೇದ್ಯದ ಪದ್ಧತಿಯನ್ನ ನೋಡಿ ಕೆಂಡಾಮಂಡಲಾಗುತ್ತಾನೆ. ದೇವಸ್ಥಾನದಲ್ಲಿ ಮದ್ಯವೇ, ಇದನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಜೈಲಿಗೆ ಅಟ್ಟುತ್ತೇನೆ ಅಂತ ಆಜ್ಞೆ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಭಕ್ತರ ನಂಬಿಕೆಯನ್ನ ಹೀಯಾಳಿಸಿ ಸದಾಶಿವ ಅಜ್ಜನವರ ಶಕ್ತಿಯನ್ನೇ ಪ್ರಶ್ನಿಸುತ್ತಾನೆ. ಆಗ ಸದಾಶಿವ ಅಜ್ಜನವರು ಕಿರುನಗುತ್ತಾ, ಮಗು, ಇದು ನಿನಗೆ ಮದ್ಯವಾಗಿ ಕಾಣಬಹುದು, ಆದರೆ ನಮಗೆ ಇದು ದೇವರಿಗೆ ಪ್ರಿಯವಾದ ಅರ್ಪಣೆ. ನಿನಗೆ ಸಂಶಯವಿದ್ದರೆ ಬಾ, ನದಿಯ ಹತ್ತಿರ ಹೋಗೋಣ ಅಂತ ಅಧಿಕಾರಿಯನ್ನ ಕೃಷ್ಣಾ ನದಿ ದಡಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಜ್ಜನವರು ತಮ್ಮ ಕೈಯಲ್ಲಿದ್ದ ಕಮಂಡಲದಿಂದ ನದಿಯ ನೀರನ್ನ ಮಂತ್ರಿಸಿ ಅಧಿಕಾರಿಗೆ ಕುಡಿಯಲು ಕೊಡುತ್ತಾರೆ. ಅಚ್ಚರಿ ಏನೆಂದರೆ, ಹರಿಯುವ ನದಿಯ ಶುದ್ಧ ನೀರು ಅಧಿಕಾರಿಯ ಕೈಗೆ ತಾಗುತ್ತಿದ್ದಂತೆಯೇ ಕಿಕ್ಕಿರಿಸುವ ಮದ್ಯವಾಗಿ ಬದಲಾಗಿತ್ತು. ಬ್ರಿಟಿಷ್ ಅಧಿಕಾರಿ ಈ ನೀರನ್ನ ಕುಡಿದು ಕೆಂಪೇರಿ ಮೈಮರೆತು ಕುಸಿದು ಬಿದ್ದಿದ್ದರು. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದ ಅಧಿಕಾರಿ ಸದಾಶಿವ ಅಜ್ಜನ
ಅಜ್ಜಯ್ಯನವರ ಪಾದಕ್ಕೆ ಅಡ್ಡ ಬಿದ್ದು ಕ್ಷಮೆಯನ್ನ ಕೇಳಿದ್ದಾರೆ. ಕಣ್ಣಾರೆ ಕಂಡ ಈ ಅದ್ಭುತ ಶಕ್ತಿಯ ಮುಂದೆ ಮಂಡಿಯೂರಿ ಈ ಮಠದ ಸಂಪ್ರದಾಯದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರದು ಅಂತ ತಾನೇ ಆದೇಶ ಹೊರಡಿಸಿ ಅಲ್ಲಿಂದ ಹೊರಟು ಹೋಗಿದ್ದ. ಅಲ್ಲಿಂದ ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಅಲ್ಲಿಗೆ ಬಂದು ಅಜ್ಜಯ್ಯನವರ ಆಶೀರ್ವಾದವನ್ನ ಪಡೆದು ಹೋಗುತ್ತಿದ್ದ. ಅಂದಿನಿಂದ ಇಂದಿನವರೆಗೂ ಸದಾಶಿವ ಅಜ್ಜಯ್ಯನವರ ಗದ್ದುಗೆಗೆ ಮದ್ಯವನ್ನ ಅರ್ಪಿಸುವ ಸಂಪ್ರದಾಯ ಈ ಮಠದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದನ್ನ ಇಲ್ಲಿ ಕೇವಲ ನೈವೇದ್ಯವಾಗಿ ನೋಡದೆ ಭಕ್ತರ ಕಷ್ಟಗಳನ್ನ ಮತ್ತು ಕೆಟ್ಟ ಗುಣಗಳನ್ನ ಅಜ್ಜರು ತಮ್ಮೊಳಗೆ ಹೀರಿಕೊಳ್ಳುತ್ತಾರೆ ಎಂಬ ಅತೀಂದ್ರಿಯ ನಂಬಿಕೆಯಿಂದ ಈ ಒಂದು ನೈವೇದ್ಯವನ್ನ ಮತ್ತು ಈ ಸಂಪ್ರದಾಯವನ್ನ ಇಲ್ಲಿ ಮಾಡಲಾಗುತ್ತದೆ. ಬಬಲಾದಿಯಲ್ಲಿ ನಡೆಯುವ ಈ ಇಂತಹ ಘಟನೆಗಳು ವಿಜ್ಞಾನಕ್ಕೆ ಸವಾಲಾಗಿದ್ದರೂ ಇಲ್ಲಿನ ಮಣ್ಣಿನ ಕಣ ಕಣದಲ್ಲೂ ಅಜ್ಜಯ್ಯನವರ ಈ ಪವಾಡದ ಕಥೆಗಳು ಇಂದಿಗೂ ಪ್ರತಿಧ್ವನಿಸುತ್ತವೆ. ಇಲ್ಲಿ ಮತ್ತೊಂದು ವಿಚಿತ್ರವಿದೆ. ಇಲ್ಲಿ ದೇವರಿಗೆ ಅರ್ಪಿಸುವ ತೆಂಗಿನಕಾಯಿಗೆ ಜುಟ್ಟು ಕೂಡ ಇರುವುದಿಲ್ಲ. ಹೊಳೆ ಬಬಲಾದಿ ಮಠದ ಜುಟ್ಟು ಯಾರ ಕೈಗೂ ಸಿಕ್ಕಿಲ್ಲ ಎಂಬ ಸವಾಲಿನ ಸಂಕೇತವಾಗಿ ಇಲ್ಲಿ ಬೋಳಾದ ಅಂದರೆ ಜುಟ್ಟಿಲ್ಲದ ತೆಂಗಿನಕಾಯಿಯನ್ನ ಒಡೆಯಲಾಗುತ್ತದೆ. ಇದು ಮಠದ ಅಚಲ ಶಕ್ತಿ ಮತ್ತು ಸ್ವಾತಂತ್ರ್ಯದ ಪ್ರತೀಕವಾಗಿದೆ. ಇನ್ನು ಇಲ್ಲಿ ಅಮಾವಾಸ್ಯೆ ದಿನದಂದು ಒಂದು ಅತೀಂದ್ರಿಯ ರಹಸ್ಯ ಕೂಡ ಬಯಲಾಗುತ್ತದೆ. ಬಬಲಾದಿ ಮಠದಲ್ಲಿ ಅಮಾವಾಸ್ಯೆ ಅಂದ್ರೆ ಅದು ಸಾಮಾನ್ಯ ದಿನವಲ್ಲ. ಲಕ್ಷಾಂತರ ಭಕ್ತರು ಅಂದು ಮಠಕ್ಕೆ ಲಗ್ಗೆ ಇಡುತ್ತಾರೆ. ಅದಕ್ಕೆ ಕಾರಣ ದುಷ್ಟ ಶಕ್ತಿಗಳ ಸಂಹಾರ. ಹೌದು, ಇಲ್ಲಿಗೆ ಬಂದರೆ ಮೈಮೇಲಿರುವ ದೆವ್ವ ಭೂತಗಳು ಬಿಟ್ಟು ಹೋಗುತ್ತವೆ ಎನ್ನುವ ಅಚಲ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಕೇವಲ ಸ್ಥಳೀಯರು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿ ಭೂತ ದೆವ್ವಗಳನ್ನ ಓಡಿಸಲು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡುತ್ತಾರೆ. ಇದು ಕಣ್ಣಿಗೆ ಕಾಣದ ಒಂದು ಪವಾಡ. ಹಾಲಗಟ್ಟಿ ಜಾತ್ರೆಯ ಸಮಯದಲ್ಲಿ ನಡೆಯುವ ಪವಾಡಗಳು ನೋಡುವರ ಮೈ ಜುಮ್ಮೆನಿಸುತ್ತದೆ. ಗಾಳಿಯಲ್ಲಿ ಹಾರುವ ಬಣ್ಣ, ದಶ ದಿಕ್ಕುಗಳಿಂದ ಕೇಳಿ ಬರುವಂತಹ ಮಂತ್ರಘೋಷಗಳು ಇಲ್ಲಿನ ವಾತಾವರಣವನ್ನೇ ಬದಲಿಸಿ ಬಿಡುತ್ತವೆ. ಇಲ್ಲಿ ಜಾತಿ ಮತದ ಭೇದವಿಲ್ಲ. ಮುಸ್ಲಿಂ ಸಮುದಾಯವರು ಕೂಡ ಇಲ್ಲಿ ಮುತ್ತಜ್ಜನನ್ನ ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ಇದು ಭಾವೈಕ್ಯತೆಯ ಮಹಾಸಂಗಮ. ಆದ್ರೆ ಭಕ್ತರ ಪ್ರಕಾರ ಇಲ್ಲಿನ ಭವಿಷ್ಯವಾಣಿ ತಪ್ಪಾಗಿದ್ದೇ ಇಲ್ಲ. ಬಬಲಾದಿ ಮುತ್ತಜ್ಜ ಹೇಳಿದ ಮೇಲೆ ಅದು ನಡೆಯುತ್ತೆ ಅನ್ನುವುದು ಇಲ್ಲಿನ ಜನರ ಅಚಲ ವಿಶ್ವಾಸವಾಗಿದೆ. ಇಲ್ಲಿನ ಜಾತ್ರೆ ಕೇವಲ ಹಿಂದೂಗಳಿಗೆ ಸೀಮಿತವಾಗಿಲ್ಲ. ಮುಸ್ಲಿಂ ಬಾಂಧವರು ಪಾದೆ ಕೊಡುವುದರ ಮೂಲಕ ಇಲ್ಲಿನ ಉತ್ಸವ ಆರಂಭವಾಗುತ್ತದೆ. ಹಸಿರು ರುಮಾಲು, ಬೆಳ್ಳಿ ಕಾಲಡಿ ತೊಟ್ಟ ಇಲ್ಲಿನ ಸ್ವಾಮೀಜಿಗಳು ಮನುಷ್ಯ ಕುಲ ಒಂದೇ ಎಂಬ ಸಂದೇಶವನ್ನ ಸಾರುತ್ತಾರೆ. ಇನ್ನು ಇದರ ಇತಿಹಾಸವಂತೂ ನಿಜಕ್ಕೂ ಅದ್ಭುತವಾಗಿದೆ. ಸಾರವಾಡ ಗ್ರಾಮದಿಂದ ಬಂದ ಚಿಕ್ಕಪ್ಪಯ್ಯ ಇಲ್ಲಿಗೆ ಬಂದು ನೆಲೆಸಿದ್ದರು. ಸುಮಾರು 400 ವರ್ಷಗಳ ಹಿಂದೆಯೇ ತ್ರಿಕಾಲ ಜ್ಞಾನದ ಬಗ್ಗೆ ಇಲ್ಲಿ ಭವಿಷ್ಯವನ್ನ ಬರೆಯಲಾಗಿತ್ತು. ಇಲ್ಲಿಗೆ ಚಿಕ್ಕಪ್ಪಯ್ಯ ಸ್ವಾಮೀಜಿ ನೆಲೆಸಿದ ಮೇಲೆ ಅವರ ಬಳಿಕ ಸದಾಶಿವ ಮುತ್ಯ ಸೇರಿದಂತೆ ಇತರ 8 ಮಂದಿ ಜನ ಸಿದ್ಧಿ ಪುರುಷರು ಬಂದು ಇಲ್ಲಿ ನೆಲೆಸಿದ್ದರು. ಆ ಸತ್ಪುರುಷರು ಮಾಡಿದ ಪವಾಡಗಳಿಗೆ ಲೆಕ್ಕವೇ ಇಲ್ಲ. ಅವರು ಆಡುವ ಮಾತುಗಳು ನಿಜವಾಗುತ್ತಿದ್ದವು. ಹಾಗೆ ಅವರು ಹಾಕುವ ಶಾಪಗಳು ತಟ್ಟುತ್ತಿದ್ದವು. ಕಾಲಜ್ಞಾನದಿಂದಲೇ ಪ್ರಸಿದ್ಧಿ ಪಡೆದಿರುವ ಬಬಲಾದಿ ಮಠ ವಿಶೇಷ ಸಂಪ್ರದಾಯವನ್ನ ಈಗಲೂ ಕೂಡ ಹೊಂದಿದೆ. ಪ್ರತಿ ವರ್ಷ ಶಿವರಾತ್ರಿಯ ಅಮಾವಾಸ್ಯೆ ಎಂದು ಜರುಗುವ ಜಾತ್ರೆಗೆ ಚಂದ್ರಗಿರಿ ತಾಯಿಯ ಜಾತ್ರೆ ಎಂದೇ ಇಲ್ಲಿ ಕರೆಯಲಾಗುತ್ತದೆ. ಬಬಲಿ ಎಂಬ ಗಿಡಗಳು ಆವರಿಸಿದ್ದ ದಟ್ಟ ಅರಣ್ಯ ಪ್ರದೇಶವಾಗಿದ್ದ ಈ ಗ್ರಾಮವು ಕಾಲಾಂತರದಲ್ಲಿ ಇದನ್ನ ಬಬಲಾದಿ ಎಂದು ಕರೆಯಲ್ಪಡುತ್ತದೆ. ದಟ್ಟ ಅಡವಿಯಲ್ಲಿ ಗೊಲ್ಲರ ಮತ್ತು ಬೇಟೆಗಾರರ ಉಪಟಳ ಅಧಿಕವಾಗಿತ್ತು. ಇಂಥ ಸಂದರ್ಭದಲ್ಲಿ ಲೋಕಜ್ಞಾನಿ ಸಾರವಾಡದ ಚಿಕ್ಕಪ್ಪಯ್ಯನವರು ಬಬಲಾದಿಗೆ ಆಗಮಿಸಿ ಚಂದ್ರಗಿರಿಯ ಚಂದ್ರಮ್ಮ ತಾಯಿಯನ್ನ ಬಬಲಾದಿಗೆ ಕರೆತಂದು ಗೊಲ್ಲರನ್ನ ಸದೆಬಡಿದು ಇಲ್ಲಿಯ ಮಠವನ್ನ ಸ್ಥಾಪಿಸಲು ಕಾರಣಕರ್ತರಾಗಿದ್ದರು. ಆದರೆ ಚಿಕ್ಕಪ್ಪಯ್ಯನವರು ತಾವು ಮಠದ ಪೀಠವನ್ನ ಏರದೆ ಷಣ್ಮುಖ ಸಿದ್ಧರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿ ಲೋಕ ಸಂಚಾರಿಗಳಾಗಿದ್ದರು. ಮಠದ ಪರಂಪರೆಯಲ್ಲಿ 10 ಸ್ವಾಮೀಜಿಗಳು ಆಗಿ ಹೋಗಿದ್ದಾರೆ. ಅದರಲ್ಲಿ 18ನೇ ಶತಮಾನದಲ್ಲಿ ಸದಾಶಿವ ಸ್ವಾಮಿಗಳು ಮಾಡಿದಂತಹ ಪವಾಡಗಳು ನೂರಾರು ಲೋಕೋದ್ಧಾರ ಕಾರ್ಯಗಳನ್ನ ಮಾಡಿದ್ದರು. ಹೀಗಾಗಿ ಅವರನ್ನ ಇಲ್ಲಿ ಒಬ್ಬ ಸಿದ್ಧಿ ಪುರುಷರೆಂದು ಎಲ್ಲರೂ ಈಗಲೂ ಕೂಡ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ವರ್ಷಕ್ಕೊಮ್ಮೆ ಶಿವರಾತ್ರಿ ಅಮಾವಾಸ್ಯೆ ಎಂದು ಬಬಲಾತ್ರಿ ಜಾತ್ರೆ ನಡೆಯುತ್ತದೆ. ಇದನ್ನ ನೋಡಲು ಲಕ್ಷಾಂತರ ಭಕ್ತರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ನಾಡುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಕೂಡ ಬರುತ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಭವಿಷ್ಯವನ್ನ ಕೂಡ ನುಡಿಯಲಾಗುತ್ತದೆ. ಹಿಂದೆ ನುಡಿದಂತಹ ಒಂದು ಭವಿಷ್ಯ ಹೀಗಿತ್ತು: ಚಹಾ ಮಾರುವ ಹುಡುಗ ಮುಂದೆ ಪ್ರಧಾನಮಂತ್ರಿ ಆಗುತ್ತಾನೆ ಅಂತ ಭವಿಷ್ಯವನ್ನ ನುಡಿದಿದ್ದರು. ಅದರಂತೆಯೇ ಮೋದಿ ದೇಶದ ಪ್ರಧಾನಿಯಾಗಿದ್ದರು ಎನ್ನುತ್ತಾರೆ ಸ್ಥಳೀಯರು. ಶ್ರೀಗಳು ಸಾಕಷ್ಟು ಭಕ್ತರಿಗೆ ಸಹಾಯವನ್ನು ಕೂಡ ಮಾಡುತ್ತಾರೆ. ಸ್ನೇಹಿತರೆ, ನೀವೇನಾದ್ರೂ ವಿಜಯಪುರ ಕಡೆ ಹೋದರೆ, ಬಾಗಲಕೋಟೆ ಕಡೆ ಹೋದರೆ ತಪ್ಪದೆ ನೀವು ಬಬಲಾದಿಗೆ ಭೇಟಿ ಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಿ. ಕಾಲಜ್ಞಾನದ ಶಕ್ತಿಯಿಂದ ಇಡೀ ನಾಡಿಗೆ ಮಾರ್ಗದರ್ಶನ ನೀಡುವ ಬಬಲಾದಿ ಮಠದ ಈ ಪವಾಡಗಳು ನಂಬಿಕೆಗೆ ಮೀರಿದ್ದು. ನಿಮಗೇನಾದ್ರೂ ಈ ಒಂದು ಪವಾಡ ಪುರುಷರ ಮತ್ತು ಈ ಕ್ಷೇತ್ರದ ಬಗ್ಗೆ ಅನಿಸಿಕೆ ಇದ್ದರೆ, ಅನುಭವಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.